ಹಲೋ ನಮಸ್ತೆ. ತಿರುಗುಬಾಣಕ್ಕೆ ಸ್ವಾಗತ. ನಾನು ರಕ್ಷತ್ ಶೆಟ್ಟಿ. ಈ ವಾರದ ತಿರುಗುಬಾಣ ಕಾರ್ಯಕ್ರಮದ ಅತಿಥಿ ಮಾಜಿ ಸಚಿವರು ಬಿಜೆಪಿಯ ಮುಖಂಡರು ಆಗಿರುವಂತ ನಾಗರಾಜ್ ಶೆಟ್ರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಿ ನಾಗರಾಜ್ ಶೆಟ್ರೆ? ಚೆನ್ನಾಗಿದ್ದೀನಿ. ಅಂದ್ರೆ ಕಾಣಿಸ್ತಾ ಇಲ್ಲ, ನೀವು ನಾಗರಾಜ್ ಶೆಟ್ರು ನಾಪತ್ತೆ ಆಗಿದ್ದಾರೆ ಅಂತ ನಮ್ಗೆ ಅನಿಸ್ತಾ ಇದೆ. ನಾಪತ್ತೆ ಅಂತ ಹೇಳಿದ್ರೆ ನಾವು ಸ್ವಲ್ಪ ಇಷ್ಟವರೆಗೆ ಭಾಳಷ್ಟು ಎದುರು ಬಂದು ಆಗಿದೆ. ಈಗ ಹೊಸಬರಿಗೆ ಅವಕಾಶ ಕೊಡ್ತಾ ಇದ್ದೇವೆ. ನಾವು ಸ್ವಲ್ಪ ಸೆಕೆಂಡ್ ರೋ ಥರ್ಡ್ ರೋದಲ್ಲಿ ಇರ್ತೇವೆ ಅಷ್ಟೇ. ಅಂದ್ರೆ ರಾಜ್ಯ ರಾಜಕಾರಣದಲ್ಲಿ ಉನ್ನತ ಹುದ್ದೆಯನ್ನು ಅಲಂಕರಿಸಿದಂತ ವ್ಯಕ್ತಿ, ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದಂತ ವ್ಯಕ್ತಿ, ಇಂಥ ವ್ಯಕ್ತಿ ತಾನು ಏನೂ ಅಲ್ಲ ಅನ್ನೋ ರೀತಿಯಲ್ಲಿ ದೂರ ನಿಂತು ಬಿಟ್ರೆ ಏನು ಅರ್ಥ ಕೊಡುತ್ತೆ ಇದರದು? ತಮ್ಗೆ ಗೊತ್ತಿದ್ದಾಗೆ ದಿನದಿಂದ ದಿನಕ್ಕೆ ರಾಜಕಾರಣವಾಗಲಿ ಯಾವುದೇ ಟೆಕ್ನಾಲಜಿ ಆಗಲಿ ಬದಲಾವಣೆ ಆಗ್ತಾ ಇರ್ತದೆ. ಈಗ ಹೊಸ ಹೊಸ ಮುಖಗಳಿಗೆ ಹೆಚ್ಚು ಅವಕಾಶ ಕೊಡಬೇಕು ಎಂಬ ದೃಷ್ಟಿಯಿಂದ ನಾವು ಸ್ವಲ್ಪ ಹಿಂದೆ ಇದ್ದೇವೆ. ಆದರೆ ಪ್ರಾಮಾಣಿಕವಾಗಿ ಏನು ನಾವು ಹುಟ್ಟುವಾಗ ಒಂದು ಪಕ್ಷದಲ್ಲಿ ಹುಟ್ಟಿದ್ದೇವೆ ಅದನ್ನೀಗ ಮುನ್ನಡೆಸ್ತಾ ಇದ್ದೇನೆ ಅಷ್ಟೇ. ಅಂದರೆ ನನಗೆ ಅನಿಸ್ತಾ ಇರುವಂಥದ್ದು, ನಾಗರಾಜ್ ಶೆಟ್ರು ಒಂದು ಕಾಲದಲ್ಲಿ ರಾಜಕೀಯ ಜೀವನದ ಪೀಕಲ್ಲಿದ್ದರು. ಇವತ್ತು ನಾಗರಾಜ್ ಶೆಟ್ರು ಏನೂ ಅಲ್ಲ ಅನ್ನೋ ರೀತಿಯಲ್ಲಿ ಇದ್ದಾರೆ. ಇದಕ್ಕೆ ಕಾರಣ ಏನು? ಏನು ಅಲ್ಲ ಅಂತಲ್ಲ, ಪಕ್ಷದ ವತಿಯಿಂದ ಏನು ಜವಾಬ್ದಾರಿ ಕೊಡ್ತಾರೆ ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಮತ್ತು ಪ್ರಸ್ತುತವಾಗಿ ನಮ್ಮಿಂದ ಸಾಧ್ಯವಾದಷ್ಟು ಪ್ರಾಮಾಣಿಕ ತಳಮಟ್ಟದ ಕಾರ್ಯಕರ್ತರೊಟ್ಟಿಗೆ ಕೂಡಿಕೊಂಡು ಕೆಲಸ ಮಾಡ್ತಾ ಇದ್ದೇವೆ. ಈಗಾಗಲೇ ಗ್ರಾಮ ಪಂಚಾಯತ್ ಚುನಾವಣೆ ಆಗ್ತಾ ಇದೆ. ಅದರಲ್ಲಿ ಕೂಡ ಒಳ್ಳೆಯ ವಾತಾವರಣ ಇದೆ. BJPಗೆ ಇಡೀ ಜಿಲ್ಲೆಯಲ್ಲೇ ಒಂದು ವಿಶೇಷವಾದಂಥ ವಾತಾವರಣ ಸೃಷ್ಟಿಯಾಗಿದೆ. ಕಾಂಗ್ರೆಸ್ನವರಿಗೆ ಅಭ್ಯರ್ಥಿ ಕೂಡ ಸಿಕ್ಕಲಿಕ್ಕೆ ಕಷ್ಟ ಆಗಿದೆ. ಅಂಥ ಪರಿಸ್ಥಿತಿಯಲ್ಲಿ ನಮ್ಮ ಮಟ್ಟದಲ್ಲಿ ತಳಮಟ್ಟದಲ್ಲಿ ನಮಗೆ ಶಕ್ತಿ ಮೀರಿ ನಾವು ಕೆಲಸ ಮಾಡ್ತೀವಿ. ನಾಗರಾಜ್ ಶೆಟ್ರನ್ನ ಮೂಲೆ ಗುಂಪು ಮಾಡ್ತಾ ಇದ್ದಾರಾ BJPಗರು ಅಂತ ಒಂದು ಪ್ರಶ್ನೆ ಬರುತ್ತೆ. ಮೂಲೆ ಗುಂಪು ಆಗ್ತಾ ಇದ್ದಾರಾ? ಯಾರನ್ನು ಗುಂಪು ಮಾಡಲಿಕ್ಕೆ ಆಗೋದಿಲ್ಲ, ಮೂಲೆ ಗುಂಪು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತೇಳಿದ್ರೆ ನಮ್ಮ ಪಕ್ಷದ ವಿಚಾರಧಾರೆ ತಮ್ಗೆ ಗೊತ್ತಿದೆ. ಒಂದು, ಇಲ್ಲಿ ಪ್ರಾಮಾಣಿಕವಾಗಿ ದುಡಿಯುವವರಿಗೆ ಯಾವಾಗಲೂ ಮೂಲೆ ಗುಂಪಾಗುವ ವ್ಯವಸ್ಥೆ ಇಲ್ಲ. ನಾವು ಪ್ರಾಮಾಣಿಕವಾಗಿ ಇದ್ದೇವೆ. ಇವತ್ತಿಗೂ ನಮ್ಮ ಹೆಸರು ಎಲ್ಲಿಯೂ ಚ್ಯುತಿ ಬರಲಿಲ್ಲ. ಅದರಿಂದ ನಿರಂತರವಾಗಿ ಪಕ್ಷದ ಸಂಘಟನೆಯ ಹಿಂದುತ್ವದ ಆಧಾರದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಅಷ್ಟೇ. ಅಂದರೆ ಒಂದು ಸಂದರ್ಭದಲ್ಲಿ ನಾಗರಾಜ್ ಶೆಟ್ರು BJPಯನ್ನು ಬಿಟ್ಟು ಕಾಲನ್ನು ಹೊರಗಿಟ್ಟಂಥ ವ್ಯಕ್ತಿ. ಆ ನಂತರ ಮತ್ತೆ BJPಗೆ ಬಂದರು. ನಿಮ್ಮನ್ನ ಸ್ವೀಕರಿಸಿರುವಂಥ ಮನಸ್ಥಿತಿ ಸರಿ ಇರಲಿಲ್ಲ. ಬರಬೇಕು ಅಂತ ಯಾರಿಗೂ ಇರಲಿಲ್ಲ ನಾಗರಾಜ್ ಶೆಟ್ರು ಬರಬೇಕು ಅಂತ. ಹಾಗೇನಿಲ್ಲ. ನನಗೆ ಮನಸ್ಸಿಗೆ ನೋವಾಗಿ ಬೇಸರವಾಗಿ ವಾಸ್ತವಿಕ ಸ್ಥಿತಿಯನ್ನು ಸ್ವಲ್ಪ ಚಿಂತನೆ ಮಾಡಿ ನಾನು ಕಾಲನ್ನು ಹೊರಗಿಟ್ಟೆ. ಆಗ ನನಗೆ ಇನ್ನೊಬ್ಬ ರಾಜಕೀಯ ನಾಯಕರು ನನ್ನ ಆಶ್ರಯ ಕೊಟ್ಟರು. ಆದರೆ ಅಲ್ಲಿಯೂ ನೋಡುವಾಗ ಇದಕ್ಕಿಂತ ಕಡೆ ಅದು. ಆ ದೃಷ್ಟಿಯಿಂದ ಅದನ್ನು ಬಿಟ್ಟು ನನ್ನ ಮರಳಿ ಮನೆಗೆ ನಾನು ಹೋಗ್ತೇನೆ, ಎಲ್ಲಿ ಹುಟ್ಟಿದನೋ ಅಲ್ಲಿಯೇ ನೀನು ಸಾಯವರೆಗೆ ಇರ್ತೇನೆ ಅಂತೇಳಿ ವಾಪಸ್ ನಾನು BJPಗೆ ಬಂದೆ. ಅಂದರೆ ಎಲ್ಲ ನಾಯಕರು ಕೂಡ ನಮ್ಮನ್ನು ಸ್ವಾಗತ ಮಾಡಿದ್ದಾರೆ. ಸಣ್ಣ ಪುಟ್ಟ ಲೋಪದೋಷಗಳು ಇರ್ತದೆ, ಅದು ಯಾವುದೇ ರಾಜಕೀಯದಲ್ಲಿ ಇರ್ತದೆ, ಸ್ವಾಭಾವಿಕ. ಸೊ ಅನೇಕ ಜನ ಹೇಳ್ತಾರೆ ನಿಮ್ಮದು ದೊಡ್ಡ ಶರೀರ, ನೀವು ದೊಡ್ಡ ಅಟ್ರಾಕ್ಟಿವ್ ಪರ್ಸನು, ನಿಮ್ಮನ್ನು ಎದುರು ನಿಂತು ನಾವೆಲ್ಲ ಕಾಣುವುದಿಲ್ಲ ಅಂತ ಅನೇಕ ಜನ ಹೇಳ್ತಾರೆ. ಅದು ಸ್ವಾಭಾವಿಕ. ಅದರ ಬಗ್ಗೆ ನಾನು ಕೇಳೋದು, ನಾಗರಾಜ್ ಶೆಟ್ರು BJPಯಿಂದ ಹೊರಗೆ ಹೋದಾಗ ಬಹಳಷ್ಟು ಜನ ಸೆಲೆಬ್ರೇಟ್ ಮಾಡಿದ್ರು. ಇವತ್ತು ಮತ್ತೆ ಬಂದಿದ್ದಾರೆ, ಯಾಕೆ ಬಂದ್ರು ಅಂತ ಕೆಲವರ ಮನಸ್ಥಿತಿ ಇದೆ. ನನ್ನ ಗೋಚರಕ್ಕೆ ಅದು ಬಂದಿಲ್ಲ. ಸೆಲೆಬ್ರೇಟ್ ಮಾಡಿದವರಿಗೆ ದೇವರು ಒಳ್ಳೇದು ಮಾಡಲಿ. ಯಾಕಂತೇಳಿದ್ರೆ ನಾವು ಹುಟ್ಟಿದಿಂದಲೂ ಕೂಡ ನಮ್ಮ ಅಪ್ಪ ಜನಸಂಘದಲ್ಲಿ 12 ವರ್ಷ ಜಿಲ್ಲಾ ಟ್ರೆಜರರ್ ಆಗಿದ್ದರು. ನಾನು 12ನೇ ವರ್ಷದಲ್ಲಿ ನನ್ನ ಮನೆ ಹಿಂದೆ ಭಾರತ್ ಶಾಖೆಯನ್ನು ಪ್ರಾರಂಭ ಮಾಡಿದೆ ಸ್ವಯಂ ಸೇವಕನಾಗಿ. ಅದರ ನಂತರ ನಾನು ಸಂಘದ ಸ್ವಯಂ ಸೇವಕನಾಗಿ ಬೆಳೀತಾ ಬಂದು ಕಾಲೇಜುಗಳಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಲ್ಲಿ ಕೆಲಸ ಮಾಡಿದೆ 5 ರಿಂದ 7 ವರ್ಷ. ಅದು ಕೆಲಸ ಮಾಡಿದ ನಂತರ ನನ್ನನ್ನು ಸಹಕಾರಿ ಕ್ಷೇತ್ರಕ್ಕೆ ಕೊಂಡೋದ್ರು. ಅಲ್ಲಿ 12 ವರ್ಷ ಕೆಲಸ ಮಾಡಿದೆ. ದೊಡ್ಡ ದೊಡ್ಡ ಹುದ್ದೆಗಳನ್ನು ಕೊಟ್ಟರು ನನಗೆ. ಕ್ಯಾಂಪ್ಕೋದ ಅಧ್ಯಕ್ಷನಾಗಿದ್ದೆ, SKSM ಸೊಸೈಟಿ ಅಧ್ಯಕ್ಷನಾಗಿದ್ದೆ, ಬೇರೆ ಬೇರೆ ಮಂಗಳೂರು ಟೌನ್ ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷ ಆಗಿದ್ದೆ, ಮಂಗಳೂರು ಸ್ಟಾಕ್ ಎಕ್ಸ್ಚೇಂಜ್ ಡೈರೆಕ್ಟರ್ ಆಗಿದ್ದೆ, ಬೇರೆ ಬೇರೆ ಕಡೆಯಲ್ಲಿ ಜನತಾ ಬಜಾರ್ ನಿರ್ದೇಶಕನಾಗಿದ್ದೆ. 12 ವರ್ಷ ಆಗಿ ತಾವು ಆಗ ಹೇಳಿದ ಹಾಗೆ ರಾಷ್ಟ್ರೀಯ ಸಹಕಾರ ಭಾರತಿ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ವರೆಗೆ ಹೋದೆ. ತದನಂತರ 2004ರಲ್ಲಿ ನಮಗೆ ಆದೇಶ ಬಂತು ಹಿರಿಯರದು, ನೀನು ರಾಜಕೀಯಕ್ಕೆ ಬರಬೇಕು. ರಾಜಕೀಯಕ್ಕೆ ನಾನು ಮಂಗಳೂರಿಗೆ ಬರಲಿಕ್ಕೆ ಸಿದ್ಧನಿದ್ದೇನೆ ಅಂತ ಹೇಳಿದೆ. ಇಲ್ಲ, ನೀನು ಬಂಟ್ವಾಳಕ್ಕೆ ಬರಬೇಕು ಅಂತೇಳಿ ನನ್ನ ಸ್ವಲ್ಪ ಆಸ್ತಿ ಬದುಕು ಎಲ್ಲ ಬಂಟ್ವಾಳದಿದ್ದರಿಂದ ನಾನು ಒಪ್ಪಿದೆ. ಹಾಗೆ ರಮನಾಥ್ ರೈ ಎದುರಲ್ಲಿ 2004ರಲ್ಲಿ. ನಾನು ಅದೇ ಕೇಳೋದು, ನಿಮಗೆ ಎಲ್ಲವನ್ನು ಕೊಟ್ಟಂತ ಪಾರ್ಟಿಯನ್ನ ನೀವು ಬಿಟ್ಟು ಹೊರಗೆ ಹೋದಂಥದ್ದು ನೀವು ಮಾಡಿದ ಅಪರಾಧ, ನೀವು ಮಾಡಿದ ತಪ್ಪು ಅಂತ ಇವತ್ತು ಅನಿಸ್ತಾ ಇಲ್ವೋ ನಿಮಗೆ? ನಾನು ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಮನುಷ್ಯ ಸ್ವಾವಲಂಬಿ ಆಗಿರಬೇಕು, ಯಾರಿಂದರ ಮೇಲೆ ಡಿಪೆಂಡ್ ಆಗಿರಬಾರ್ದು. ಒಂದು. ಎರಡನೇದಾಗಿ ನಾನು ಎಲ್ಲಿದ್ದರೂ ಕೂಡ ನನ್ನ ದೇಶದ ಬಗ್ಗೆ, ನನ್ನ ಸಂಸ್ಕೃತಿಯ ಬಗ್ಗೆ, ನನ್ನ ಹಿಂದುತ್ವದ ಬಗ್ಗೆ ನನ್ನದು ರಾಜಿ ಇಲ್ಲ. ಸೊ ಆ ನಿಟ್ಟಿನಲ್ಲಿ ನನಗೆ ಒಂದೇ ಪಕ್ಷ. ಈಗ ಅನೇಕ ಜನ ಇದ್ದಾರೆ ನಮ್ಮಲ್ಲಿ,
ಅನೇಕ ಜನ ನೀವು ತಮಗೆ ಆಶ್ಚರ್ಯ ಆಗ್ಬೋದು, ಕಾಂಗ್ರೆಸ್ಸಲ್ಲಿ ಇರುವಂಥ ಲೀಡರ್ಸ್ಗಳು ಅನೇಕ ಜನ ಸಂಘದ ಸ್ವಯಂ ಸೇವಕರು. ಅವರಿಗೆ ಪ್ರಾರ್ಥನೆ ಬಾಯ್ಪಾಠ ಬರ್ತದೆ ಸಂಘದ ನಮ್ಮ RSS ಇದು. ಆ ರೀತಿ ಅನೇಕ ಜನ ಲೀಡರ್ಸು ಇಲ್ಲಿಂದ ಡೆವಲಪ್ ಆಗಿ ಅಲ್ಲಿ ಹೋಗಿದ್ದಾರೆ, ಹಾಗೇನಿಲ್ಲ. ಆದರೆ ನಮ್ಮಲ್ಲಿ ಒಂದು ಎಂತಿದೆ, ನಮ್ಮಲ್ಲಿ ಯಾವುದೇ ಚ್ಯುತಿ ಬರದ ರೀತಿಯಲ್ಲಿ ನಮ್ಮ ಪರಿವಾರಕ್ಕಾಗಲಿ ನಮ್ಮ ಸಂಘಟನೆ ಅಂದ್ರೆ ನಾಗರಾಜ್ ಶೆಟ್ಟರ ಸ್ವಯಂಕೃತ ಅಪರಾಧ ಇದು, JDS ಅನ್ನ ಸೇರ್ಕೊಂಡದ್ದು. ಹಾಗಾದ್ರೆ ಸ್ವಯಂಕೃತ ಅಪರಾಧ ಆಗಿರ್ಲೂಬಹುದು. ಅದು ನಿಮಗೆ ಎಫೆಕ್ಟ್ ಆಗ್ತಾ ಇದೆ, ಪೊಲಿಟಿಕಲ್ ಕ್ಯಾರಿಯರ್ ನ ಮೇಲೆ ಎಫೆಕ್ಟ್ ತರ್ತಾ ಇದೆ. ಎಫೆಕ್ಟ್ ಆಗಿದೆ ನನಗೆ. ಅದರ ಬಗ್ಗೆ ನನಗೆ ಬೇಸರ ಇಲ್ಲ. ಯಾಕಂತಂದರೆ ನನಗೆ ನನ್ನ ಚಿಂತನೆಗೆ ನಾನು ಒಳಪಟ್ಟು ನನ್ನ ನಿಷ್ಠೆಯಲ್ಲಿ ಶ್ರದ್ಧೆಯಲ್ಲಿ ನಾನು ಹೋಗ್ತಾ ಇದ್ದೇನೆ. ನನಗೇನಂತ ಹೇಳಿದ್ರೆ ನನ್ನ ಚಿಂತನೆ ಯಾವ ರೀತಿ ಇರಬೇಕು ಆ ರೀತಿ ಹೋಗಬೇಕು ಅಂತ. ಅದು ಎಲ್ಲೊಮ್ಮೆ ಆಚೆ ಈಚೆ ಆಗುವಾಗ ಅಲ್ಲೋಲ ಕಲ್ಲೋಲ ಆಗುವಾಗ ಮನಸ್ಸಿಗೆ ಬೇಸತ್ತು ಸಾಕಿನ್ನು ನಾವು ಭಾಳ ಚಿಕ್ಕಂದಿನಿಂದಲೂ ಸ್ವ ಇಚ್ಛೆಯಿಂದ ಈ ಪಕ್ಷದಲ್ಲಿ ಈ ಸಂಘಟನೆಯಲ್ಲಿ ಬೆಳೆದು ಈಗ ನಮ್ಮನ್ನು ಈ ರೀತಿ ಅವ್ಯವಸ್ಥೆ ಆಗುವಾಗ ನಾವು ಅಲ್ಲಿರೋದು ಸೂಕ್ತವಲ್ಲ ಅಂತೇಳಿ ಹೊರಗೆ ಹೋದ. ಅಂದ್ರೆ ನಾಗರಾಜ್ ಶೆಟ್ಟರೆ, ನನಗೆ ನನ್ನ ಗಮನಕ್ಕೆ ಗೊತ್ತಿರೋ ಹಾಗೆ ಬಿಜೆಪಿಯಲ್ಲಿ ಒಂದು ಮನಸ್ಥಿತಿ ಇದೆ. ಬಿಜೆಪಿ ಬಿಟ್ಟು ಮತ್ತೆ ಒಳಗೆ ಬಂದ್ರೆ ಆ ವ್ಯಕ್ತಿಯನ್ನ ಪಾರ್ಟಿಯಲ್ಲಿ ಸ್ವೀಕರಿಸೋದು ಕಡಿಮೆ. ಅದು ಹಿಂದೆ ನಾನು ಕಲ್ಯಾಣ್ ಸಿಂಗ್ ಉದಾಹರಣೆ ಕೊಡ್ತೇನೆ. ಮುಖ್ಯಮಂತ್ರಿ ಆಗಿದ್ದಂತ ವ್ಯಕ್ತಿ ಇವತ್ತು ಬಿಜೆಪಿಯಲ್ಲಿ ಇದಾರೋ ಏನ್ ಮಾಡಿ ಇಂಥ ಪರಿಸ್ಥಿತಿ ಗವರ್ನರ್ ಆಗಿದ್ದಾರೆ. ಎಸ್, ಅಂದ್ರೆ ಅದೇ ನಾನು ಕೇಳೋದು. ಅಲ್ಲಲ್ಲ, ಮೂಲೆ ಗುಂಪು ಆಗಿ ಹೋಗ್ತಾರೆ. ನಾಗರಾಜ್ ಶೆಟ್ಟರು ಹಾಗೆ ಆದ್ರ ಅಂತ. ಹಿಂದೆ ಪ್ರತಿಯೊಬ್ಬರು ಕೂಡ ಹಿಂದೆ ಭಾಳ ನಮ್ಮ ರುಕ್ಮಯ್ಯ ಪೂಜಾರಿ ಅವರು ಇರ್ಬೋದು, ಅನೇಕ ಜನ ಸಂಘಟನೆಯಲ್ಲಿ ಭಾಳಷ್ಟು ಜನ ಇದ್ದಾರೆ. ಯಾಕಂದರೆ ನಾವೆಲ್ಲ ಭಾಳ ಚಿಕ್ಕಂದಿನಿಂದಲೂ ಅದರಲ್ಲಿ ತೊಡಗಿದವರು, ಪಕ್ಷ ಕಟ್ಟಿದವರು, ಯಾವುದೇ ವಿಚಾರಧಾರೆಯಲ್ಲಿ ಕಾಂಪ್ರಮೈಸ್ ಮಾಡದೆ ಸಾವಿರಾರು ಜನರನ್ನು ಎದುರಿಸಿ ಹೋರಾಟ ಮಾಡಿ ನಾವು ಎಲ್ಲರೊಟ್ಟಿಗೆ ಸ್ವಯಂ ಸೇವಕರೊಟ್ಟಿಗೆ ಬೆಳೆದವರು. ಸೊ ಅಷ್ಟೆಲ್ಲ ನಾವು ನಿಷ್ಠಾವಂತರಾಗಿ ಕೆಲಸ ಮಾಡುವಾಗ ನಮ್ಮ ಕಣ್ಣೆದುರಲ್ಲಿ ಕೆಲವು ಅನ್ಯಾಯ ಆಗುವಾಗ ನೋವಾಗಿ ನಾನು ಬಿಟ್ಟದ್ದು ಹೌದು. ವಾಪಸ್ ಬಂದಾಗ ನನ್ನನ್ನು ಸ್ವಾಗತ ಮಾಡಿದ್ದಾರೆ. ಆದರೆ ನನಗೆ ಒಂದು ಬೇಸರದ, ಇವತ್ತಿನವರೆಗೆ ನನಗೆ ಜವಾಬ್ದಾರಿ ಇಲ್ಲ ಅಂತ. ಎಸ್, ಸೊ ಅದಕ್ಕೋಸ್ಕರ ಆದರೂ ನನ್ನ ಮಾತು ಭಾಳ ಸ್ಪಷ್ಟ ಇದೆ. ಅನೇಕ ಜನ ಹೇಳ್ತಾಯಿದ್ರು, ನೀವು ಪುನಃ ಇಲ್ಲಿಂದ ನಿಲ್ತೀರಿ. ನಾನು ಇಲೆಕ್ಷನ್ ನಿಲ್ಲುವುದಿಲ್ಲ. ನಾನು ಬಂದದ್ದು ಏನು ಟಿಕೆಟಿಗೋಸ್ಕರ ಅಲ್ಲ, ನಾನು ಬಂದದ್ದು ಏನು ಪೋಸ್ಟಿಗಲ್ಲ. ನಾನು ಮೋದಿಯವರ ಒಬ್ಬ ಅಭಿಮಾನಿ, ನಾನು BJPಯ ಸಂಘ ಪರಿವಾರದ ಒಬ್ಬ ಅಭಿಮಾನಿ. ನಮ್ಮ ಇಡೀ ಕುಟುಂಬ ಆ ಸಂಘಟನೆಗೋಸ್ಕರ ಬೆಳೆದು ಬಂದಿದೆ. ಇವತ್ತು ನಾನು ವಾಪಸ್ ಬಂದು ಅದರಲ್ಲಿ ಕೆಲಸ ಅಂದ್ರೆ ನಾಗರಾಜ್ ಶೆಟ್ಟರ ಗರ್ವಾಪ್ಸಿಯೇ ಸರಿ ಆಗ್ಲಿಲ್ಲ ಅನ್ನುವಂತ ಒಂದು ಮಾತಿದೆ. ನಾಗರಾಜ್ ಶೆಟ್ಟರು ಪಾರ್ಟಿಗೆ ಬಂದಿದ್ದಾರಾ ಅಂತಾನೂ ಗೊತ್ತಾಗೋದಿಲ್ಲ. ಇಲ್ಲ, ಹಾಗೇನಿಲ್ಲ. ಬಂದಿದ್ದಾರೆ ಅಂತ ಹೇಳಲಿಕ್ಕೆ ಎರಡು ವಿಚಾರ ಉಂಟು. ಒಂದು, ನನಗೆ ಇಷ್ಟವರೆಗೆ ಏನು ಜವಾಬ್ದಾರಿ ಸಿಗಲಿಲ್ಲ, ನಾನು ಕೂಡ ಕೇಳಲಿಕ್ಕೆ ಹೋಗಲಿಲ್ಲ. ನಮ್ಮಲ್ಲಿ ಕೇಳುವಂಥ ಒಂದು ವಿಚಾರ ಇಲ್ಲ. ಕೊಟ್ಟರೆ ಹೆಚ್ಚುಗೊಳ್ಳೋದು. ಆದರೆ ನನಗೆ ಯಾವುದೇ ಜವಾಬ್ದಾರಿಯನ್ನು ಕೊಟ್ಟರು ಕೂಡ ನಾವು ಮಾಡ್ತೇವೆ, ಶಾಶ್ವತ ತಪ್ಪದೆ. ಇವತ್ತಿಗೂ ನಾನು ಹಾಗೆ ಏನು ಜವಾಬ್ದಾರಿ ಕೊಟ್ಟರು ನಾವು ಮಾಡ್ತೇವೆ. ಆದರೆ ಕೆಲವರು ಕೇಳ್ತಾರೆ, ಶೆಟ್ಟರ್ ನಿಮಗೆ ಜವಾಬ್ದಾರಿ ಏನು ಪಕ್ಷದಲ್ಲಿ ಇಲ್ಲ? ನಾವೆಲ್ಲ ಹಿರಿಯರು ಪಕ್ಷದ, ಇನ್ನು ಜವಾಬ್ದಾರಿ ಎಲ್ಲ ಯುವಕರಿಗೆ ಕೊಡ್ತಾ ಇದ್ದೇವೆ, ಅವರು ಮುಂದೆ ಬರಲಿ. ನಾವು ಸಾಯುವವರೆಗೆ ನಾವೇ ಜವಾಬ್ದಾರಿಯಲ್ಲಿರಬೇಕು ಅಂತಲ್ಲ, ಯುವಕರಿಗೆ ಅವಕಾಶ ಕೊಡಬೇಕು. ತಾವು ನೋಡ್ತಾ ಇದ್ದೀರಿ, ಈ ರಾಷ್ಟ್ರೀಯ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಹಿರಿಯರು ಹೋಗಿ ಯುವಕರು ಬರ್ತಾ ಇದ್ದಾರೆ. ಅದೇ ರೀತಿ ಯುವಕರಿಗೆ ಒಂದು ಅವಕಾಶ ಮಾಡಿಕೊಡುವ ಅಂತೇಳಿ ನಾವು ಸ್ವಲ್ಪ ಅಂದ್ರೆ ನಿಮ್ಮ ಗರ್ವಾಪ್ಸಿಯ ಬಗ್ಗೆ ನಿಮಗೆ ಖುಷಿ ಇದೆಯಾ? ಈಗ ಬಿಜೆಪಿಯಲ್ಲಿ ನೆಮ್ಮದಿಯ ವಾತಾವರಣದಲ್ಲಿ ಇದಾರ ನಾಗರಾಜ್ ಶೆಟ್ಟರು? ನನಗೇನಂತೆ, ನಾನು ಹಿಂದೆಯೂ ಏನು ನಿಮಗೆ ಆಶ್ಚರ್ಯ ಆಗ್ಬೋದು. ನಾನು ಭಾಳ ಚಿಕ್ಕಂದಿನಿಂದಲೂ ನಿಮಗೊಂದು ಕತೆ ಹೇಳಿದರೆ ಆಶ್ಚರ್ಯ ಆಗ್ಬೋದು. ನಾನು ಫಸ್ಟ್ ಕ್ಯಾಂಪ್ಕೋಗಿ ಸೇರುವಾಗ ನಮ್ಮ ದಿವಂಗತ ಬ್ಲೇಸಸ್ ಡಿಸೋಜರ್ ಅವರು ನನಗೆ ವುಡ್ಲ್ಯಾಂಡ್ಸಲ್ಲಿ ಸಿಕ್ಕಿದ್ರು. ಹೇಳಿದರು, ನಿಮಗೆ ಆ ಕ್ಯಾಂಪ್ಕೋಲಿ ಅಧ್ಯಕ್ಷ ಆಗಲಿಕ್ಕೆ ಸಾಧ್ಯವಿಲ್ಲ ಶೆಟ್ರೆ ಅಂತ. ನಾನು ಅಧ್ಯಕ್ಷ ಆದಮೇಲೆ ಅವರ ಮನೆಗೆ ಹೋಗಿ ಹೇಳಿದೆ, ಸರ್ ನೀವೊಂದು ನನಗೆ ಗರ್ವದ ಮಾತು ಹೇಳಿದ್ರಿ, ನನ್ನನ್ನು ಅಧ್ಯಕ್ಷ ಮಾಡಿದರು. ನಾನು ಅಧ್ಯಕ್ಷ ಆಗಿ 3 ವರ್ಷ ಇದ್ದೆ, ಅಲ್ಲಿ ಸೇವೆ ಮಾಡಿ. ಅದೇ ರೀತಿ ನಾನು ಪ್ರಥಮ ಬಾರಿಗೆ MLA ಆದೆ. ನನ್ನ ಸಂಘದ ಹಿರಿಯದ ನಾಯಕರು, ನಮ್ಮ ಪಕ್ಷದ ಹಿರಿಯರು ನನಗೆ ಮಂತ್ರಿ ಸ್ಥಾನ ಕೊಟ್ಟರು. ತಮ್ಗೆ ಗೊತ್ತಿರ್ಬೋದು, ಆ ಕಾಲದಲ್ಲಿ 3 ಬಾರಿ 2 ಬಾರಿ ಗೆದ್ದವರು ಅನೇಕ ಜನ ಇದ್ದರು, ಹಿರಿಯರು ಅನೇಕ ಜನ ಇದ್ದರು. ಆದರೂ ನನಗೆ ಕೊಟ್ಟರು. ಸೊ ಅದನ್ನು ಶ್ರದ್ಧೆಯಿಂದ ನಿಷ್ಠೆಯಿಂದ ಚಾಚು ತಪ್ಪದೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ ತೃಪ್ತಿ ನಮಗಿದೆ. ಸೊ ನಾನು ಕೇಳೋದು ಅದನ್ನೇ. ನಾಗರಾಜ್ ಶೆಟ್ಟರು ಬಿಟ್ಟರು, ಹೊರಗೋದ್ರು, ಬಿಟ್ಟ ಸಂದರ್ಭದಲ್ಲಿ ಒಂದು ಮಾತನಾಡಿದ್ರು ನಾಗರಾಜ್ ಶೆಟ್ಟರು. ನಾನು ಮತ್ತೆ ಅದನ್ನ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ಹೋಗ್ತಾ ಇಲ್ಲ. ಆದ್ರೂ ಪ್ರತಿ ಬಾರಿ ಹಿಂದುತ್ವ ಅಂತ ಮಾತನಾಡುವಂತ ನಾಗರಾಜ್ ಶೆಟ್ಟರು ಹಾಲಾಡಿ ಶ್ರೀನಿವಾಸ್ ಶೆಟ್ಟರ ವಿಚಾರದಲ್ಲಿ ಜಾತಿವಾದಿ ಆಗೋದ್ರು. 100ಕ್ಕೆ 100 ತಪ್ಪು. ಯಾಕಂದ್ರೆ 1-2 ವಿಚಾರ ಉಂಟು. ಒಂದೇನು ಗೊತ್ತಾ ನಿಮಗೆ, ನಮ್ಮಲ್ಲಿ ಜಾತಿ ಇಲ್ಲ, ನಾವೆಲ್ಲ ಹಿಂದೂ, ನಾವೆಲ್ಲ ಬಂಧು. ಮತ್ತೆ ಯಾಕೆ ಹಾಲಾಡಿ ಶ್ರೀನಿವಾಸ್ ಶೆಟ್ಟರಿಗೆ ಅನ್ಯಾಯ ಆಯ್ತು ಅಂತ? ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಅನ್ಯಾಯ ಆಯಿತು ಅಂತ ಯಾಕೆ ಅಂತ ಹೇಳಿದೆ, ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಅವರು ಮಲಗಿದವರನ್ನು ಎಬ್ಬಿಸಿ ನಾವು ಅವರನ್ನು ಕೂರಿಸಿ ನೀವು ಮಂತ್ರಿ ಸ್ಥಾನ ಒಪ್ಪಬೇಕು ಅಂತ ಹೇಳಿದವರು ಅವರಲ್ಲ, ನನಗೆ ಬೇಕು ಅಂತ ಹೇಳಿದವರು ಅಲ್ಲ, ಕೇಳಿದವರು ಅಲ್ಲ, ಒಪ್ಪಲೂ ಇಲ್ಲ. ನಮ್ಮ ದೊಡ್ಡ ದೊಡ್ಡ ಹಿರಿಯರು ಸಂಘದ ಹೋಗಿ ಅವರ ಮನೆಯಲ್ಲಿ ಹೋಗಿ 15 ದಿವಸ ಅವರನ್ನು ಕನ್ವಿನ್ಸ್ ಮಾಡಿ ಲಾಸ್ಟಿಗೆ ಅವರು ಒಪ್ಪಿದ್ರು. ಆದರೆ ಕೊನೆ ಗಳಿಗೆಯಲ್ಲಿ ಬದಲಾವಣೆ ಆಯಿತು.
ನನ್ನ ನೋವು ಅಂತ ಇದ್ದರೆ ಅವ ಬೇಕು ಅಂತೇಳಿ ಅಪ್ಲಿಕೇಶನ್ ಹಾಕಿದರೆ ಇನ್ಫ್ಲುಯೆನ್ಸ್ ಯೂಸ್ ಮಾಡಿದರೆ ಅದು ಒಂದು ಲೆಕ್ಕ ಬೇರೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತ ಅವನನ್ನು ನಾವೇ ಹೋಗಿ ನೀನು ಆಗಬೇಕು ಅಂತೇಳಿ ಅದು ಕೊನೆಯ ಘಟ್ಟದಲ್ಲಿ ಓತು ತೆಗೊಳ್ಳುವಾಗ ಬದಲಾವಣೆ ಆದದ್ದು ಮಾತ್ರ ಅಲ್ಲದೆ ನನಗೆ ಕೋಟ ಶ್ರೀನಿವಾಸ ಪೂಜಾರಿ ಭಾಳ ಆತ್ಮೀಯರು. ನಾನು ಮಂತ್ರಿ ಆಗಿದ್ದಾಗ ಯಾವುದೇ ಅವರು ಕೆಲಸ ಹೇಳಿದ್ರು ನಾನು ಮಾಡ್ತಿದ್ದೆ. ಇವತ್ತಿಗೂ ನನಗೆ ಅವರಿಗೆ ಭಾಳ ಒಳ್ಳೆದಿದೆ. ನಾನು ಕೋಟ ಶ್ರೀನಿವಾಸ ಪೂಜಾರಿ ವಿರುದ್ಧ ಅಲ್ಲ. ನನಗೇನಂತ ಹೇಳಿದ್ರೆ ಆ ಒಂದು ಆ್ಯಕ್ಷನ್ ಅದು ಸರಿಯಾಗಲಿಲ್ಲ. ಅದರಲ್ಲಿ ನಮಗೆ ಪಕ್ಷಕ್ಕೆ ತುಂಬಾ ಕರಾವಳಿ ಜಿಲ್ಲೆಗಳಲ್ಲಿ ನೀವು JDS ಗೆ ಹೋದ್ರಿ. ಆ ಸಂದರ್ಭದಲ್ಲಿ ಬಂಟ ಅಸ್ಮಿತೆಯ ವಿಚಾರವನ್ನ ಇಟ್ಟುಕೊಂಡ್ರಿ. ನೀವು ಬಂಟರಿಗೆ ಅನ್ಯಾಯ ಆಗಿದೆ, ಈ ರೀತಿ ನಿಮ್ಮ ಕೆಲಸ ಆಗಿತ್ತು. ಸೊ ಇವತ್ತು ಮತ್ತೆ ಹಿಂದುತ್ವದ ಪಾರ್ಟಿಗೆ ಬಂದಿದ್ದೀರಿ. ಇಲ್ಲಿ ನಿಮ್ಮನ್ನು ಹೇಗೆ ಸ್ವೀಕರಿಸಬೇಕು ಪಾರ್ಟಿಯಲ್ಲಿ? ನಾನು ಒಂದು ಹೇಳ್ತೇನೆ ನಿಮಗೆ, ನಾನು ಯಾವತ್ತೂ ಕೂಡ ಆ ಶಬ್ದವನ್ನು ಉಪಯೋಗಿಸುವ ನಾನಲ್ಲ. ನಾನು ಒಂದು 2 ವರ್ಷದ ಮಟ್ಟಿಗೆನ ಬಂಟರ ಸಮಾಜದ ಕಾರ್ಯಕಾರಿ ಸಮಿತಿಯಲ್ಲಿ ಸದಸ್ಯನಾಗಿದ್ದೆ ಮತ್ತು ನಾನು ಬಂಟರ ಸಮಾಜದ ಯಾವ ಕಮಿಟಿಯಲ್ಲಿ ನಾನು ಹೋಗಿಲ್ಲ. ಮೊನ್ನೊಬ್ಬರು ಕೇಳಿದರು, ಶೆಟ್ರೆ ಅದು ಬಂಟ್ವಾಳದಲ್ಲಿ ಅಷ್ಟು ಕೋಟಿ ಕಟ್ಟದ ಬಿಲ್ಡಿಂಗ್ ಉದ್ಘಾಟನೆ ಆಗುವಾಗ ನಿಮ್ಮನ್ನು ಯಾಕೆ ಕರೀಲಿಲ್ಲ ಅಂತ. ನನಗೆ ಗೊತ್ತಿಲ್ಲ, ನೀವು ಅವ್ರ ಹತ್ರ ಕೇಳಿ ಅಂತ ಹೇಳಿದೆ. ಯಾಕಂದ್ರೆ ನಾನು ಬಂಟ ಸಮಾಜ ಅವಕಾಶವಾದ ಬೇಕಾದಾಗ ಬಂಟ ಅಂತ ಹೇಳುವಂತದ್ದು, ಇಲ್ಲದಿದ್ರೆ ಹಿಂದುತ್ವ ಅಂತ ಹೇಳುವಂತದ್ದು ಅವಕಾಶವಾದವ ನಾಗರಾಜ್ ಶೆಟ್ಟರದ್ದು ತಪ್ಪು. ನಾನು ಹೇಳಿದೆಲ್ಲ, ನೀವು ಬಂಟ ಎಂಬ ಶಬ್ದಕ್ಕೆ ನಾನು ಉದಾಹರಣೆ ಕೊಟ್ಟೆ. ನಾನು ಬಂಟರಿಗೆ ಅನ್ಯಾಯ ಆಗಿದೆ ಅಂತ ನಾನು ಹಿಂದೇಟು ಹೊಡೆದಲ್ಲ. ಅವರನ್ನು ಮಲಗಿದ್ದವರನ್ನು ಎಬ್ಬಿಸಿ 15 ದಿವಸ ಅವರನ್ನು ಕನ್ವಿನ್ಸ್ ಮಾಡಿ ಕೊನೆಯ ಘಟ್ಟದಲ್ಲಿ ಅವರು ಪಾಪ ಎಲ್ಲಿವರೆಗೆ ಅಂತ ಹೇಳಿದ್ರೆ ಕಂಪ್ಲೀಟ್ ಡ್ರೆಸ್ ಹಾಕಿ ಕೂತಿದ್ದಾರೆ ಓದ್ತೆಗಳಿಗೆ ಹೋಗಬೇಕು ಅಂತ. ಅಷ್ಟವರೆಗೆ ನನಗೆ ಗೊತ್ತಿದೆ. ಬೆಳಿಗ್ಗೆ ನಾನು ಚೆಕ್ ಮಾಡಿದೆ. ನನಗೊಬ್ಬರು ಹಿರಿಯರು ಫೋನ್ ಮಾಡಿದರು, ಶೆಟ್ರೆ ನಿಮ್ಮದೇ ಡಿಪಾರ್ಟ್ಮೆಂಟು ನಿಮ್ಮದೇ ಮಿನಿಸ್ಟ್ರಿ ಅವರಿಗೆ ಸಿಗ್ತದೆ ಮೀನುಗಾರಿಕೆ ಮಂಜಿರಾಯಲ್ಲ ಅಂತ ಒಬ್ಬರು ಹೇಳಿದರು ಹಿರಿಯರು. ಇಷ್ಟೆಲ್ಲ ಇರುವಾಗ ಇದು ಹೇಗೆ ಹೀಗಾಯಿತು? ಒಂದು ಪಕ್ಷ, ಯಾಕೆ ನಮ್ಮದು ಭಾಳ ವ್ಯವಸ್ಥಿತವಾದಂಥ ಪಕ್ಷ, ಸಂಘಟನೆಯಲ್ಲಿ ಭಾಳ ಜೋರಾಗಿರುವಂಥ ಈ ತುಳುನಾಡು. ಇಲ್ಲಿ ಈ ರೀತಿ ಅಪ್ಪಿತಪ್ಪಿ ಹೋಗುವಂಥ ವ್ಯವಸ್ಥೆ ಇಲ್ಲ. ಅದು ಯಾಕೆ ಆಯಿತು ಅಂತ ನೋವು ಬೇಸರವಾಯಿತು. ಅದರಿಂದ ನಾನು ಬಿಟ್ಟೆ. ಎಸ್ ನಾಗರಾಜ್ ಶೆಟ್ರೆ, ಓಕೆ, ನೀವು ಬಿಟ್ರಿ, ಮತ್ತೆ ಬಿಜೆಪಿಗೆ ಸೇರ್ಪಡೆ ಆದ್ರಿ. ನಿಮ್ಮನ್ನ ನಂಬಿಕೊಂಡು ಕೆಲವು ಜನ JDS ಸೇರ್ಪಡೆ ಆಗಿದ್ದಾರೆ. ಅವರ ಕತೆ ಏನು? ಅವರು ವಾಪಸ್ ಬಂದರು. ನಿನ್ನೆ ಒಬ್ರು ಪೊಲೀಸ್ ಆಫೀಸರ್ ಬಂದಿದ್ರು, ಅವ್ರು JDS ಎಲ್ಲ ಇದ್ದಾರೆ ಪಾಪ. ನಾಗರಾಜ್ ಶೆಟ್ರು ಕೂಡ ಕರ್ಕೊಂಡು ಬಂದ್ರು ನಮ್ಮನ್ನ ಪಾರ್ಟಿಗೆ ಅಂತ ಹೇಳಿದ್ರು. ಇಲ್ಲ, ಯಾರು ನಂಬಿದವರನ್ನ ಕೈ ಬಿಟ್ಟು. ನಾನು ಒಂದು ಸ್ಪಷ್ಟವಾಗಿ ಹೇಳಿದ್ದೇನೆ, ನಾನು ಯಾರೆಲ್ಲ ನನ್ನೊಟ್ಟಿಗೆ ಬಂದಿದ್ದೀರಿ ವಾಪಸ್ BJPಗೆ ಬನ್ನಿ, ಅಥವಾ ಬೇರೆ ಪಕ್ಷದಲ್ಲಿ ಬಂದವರು ಕೂಡ BJPಗೆ ಸ್ವಾಗತ ಅಂತ ಹೇಳಿದ್ದೇನೆ. BJPಗೆ ನಾನು ಇವತ್ತಿಗೂ ಕೂಡ ಪ್ರತಿಯೊಬ್ಬರ ಹತ್ರ ಟಚ್ಚಲ್ಲಿದ್ದೇನೆ, ಪ್ರತಿಯೊಬ್ಬರ ಹತ್ರ ಮಾತಾಡ್ತಾ ಇದ್ದೇನೆ. ನಾನು BJPಗೆ ಯಾವಾಗ ಬಂದರೂ ಸ್ವಾಗತ. ಆದರೆ ಬೇರೆ ಬೇರೆ ಕಾರಣಕ್ಕೆ ಅವರಿಗೆ ಒಗ್ಗುವುದಿಲ್ಲ ಅಂದರೆ ಬೇಡ, ನೀವು ನಿಮ್ಮಷ್ಟಗಿರಿ. ನಾನು ಅಂದ್ರೆ ಬಿಜೆಪಿಗೆ ಬಂದು ಏನು ಮಾಡಬೇಕು ಅಂತ ಪ್ರಶ್ನೆ ಬರುತ್ತೆ. ನಾಗರಾಜ್ ಶೆಟ್ಟರಿಗೆ ಯಾವುದೇ ಪೋಸ್ಟಿಂಗ್ ಇಲ್ಲ, ನಾವು ಯಾಕಾಗ ಹೋಗಬೇಕು ಬಿಜೆಪಿಗೆ? ನೋಡಿ, ಪೋಸ್ಟ್ ನಾಗರಾಜ್ ಶೆಟ್ಟಿ ಏನು ಇಲ್ಲ ಅದ ರೀತಿಯಲ್ಲಿ ಇದ್ದಾರೆ. ನಾನು ನಿಮ್ಗೊಂದು ಮಾತು ಹೇಳ್ತಾ ಇದ್ದೇನೆ. 90ರ ದಶಕದಲ್ಲಿ ನಮಗೆ ಒಂದು ದೊಡ್ಡ ವಿಚಾರಧಾರೆಯಲ್ಲಿ ಮಾತುಕತೆ ಆಯಿತು. ಆಗ ಒಬ್ಬರು ಚಾಲೆಂಜ್ ಹೊಡೆದ್ರು, ನಾಗರಾಜ್ ಶೆಟ್ರೆ ನೀವು ಸಂಘ RSS ಈ ಜನಸಂಘ ಅಂತೇಳಿ ನಿಮ್ಮ ತಂದೆ ನೀವೆಲ್ಲ ಇಷ್ಟೆಲ್ಲ ಇದು ವ್ಯವಸ್ಥಿತವಾಗಿ ಅದರಲ್ಲಿ ಹೊಂದಿಕೊಂಡಿದ್ದೀರಿ, ಇದು 100ಕ್ಕೆ 100 ನೀವು ಸಾಯುವವರೆಗಿದ್ದು ಅಧಿಕಾರಕ್ಕೆ ಬರುವುದಿಲ್ಲ, ನಿಮ್ಗೆ ಯಾವುದೇ ಸ್ಥಾನಮಾನ ಸಿಗುವುದಿಲ್ಲ ಅಂತ ಹೇಳೋಣ 90ರ ದಶಕದಲ್ಲಿ ಹೇಳಿದ್ದಾರೆ. ಆದರೂ ಕೂಡ ನಾವು ಹೇಳಿದ್ರೆ ಹುಟ್ಟಿದ್ದು ಒಂದರಲ್ಲಿ, ಕೊನೆ ತನಕ ಅದರಲ್ಲಿ ಇರ್ತೇವೆ ಅಂತ. ಆದರೆ ತದನಂತರ ಏನಾಯಿತು ಅಂತ ತಮಗೆ ಗೊತ್ತಿರೋಂಥ ವಿಚಾರ. ಆ ವಿಚಾರ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗ್ತಾ ಇಲ್ಲ. ಅನೇಕ ಜನ ಈಗ ಕುಮಾರಸ್ವಾಮಿ ಅವರ ಜೊತೆಗೆ ನಿಮ್ಮ ಸಂಬಂಧ ಚೆನ್ನಾಗಿದೆಯಾ? ನನಗೆ ಎಲ್ಲರೊಟ್ಟಿಗೆ ಸಂಬಂಧ ಚೆನ್ನಾಗಿದೆ ಸರ್. ನಾನು ಒಂದು ಹೇಳ್ತೇನೆ ನಿಮ್ಮ ಹತ್ರ, ನಾನು ಎಲ್ಲರೊಟ್ಟಿಗೂ ಸಂಬಂಧ ಒಳ್ಳೆ ರೀತಿ ಇದ್ದು ನನ್ನ ತತ್ವ ಸಿದ್ಧಾಂತವನ್ನು ನೋ ಕಾಂಪ್ರಮೈಸ್. ಅದರ ಮಟ್ಟಿಗೆ ಬಂದರೆ ನಾನು ಅನೇಕ ಬಾರಿ ಹೇಳೋದುಂಟು, ನನ್ನ ಸ್ವಂತ ತಂದೆ ಹೇಳಿದ್ರು ನಾನು ಕೇಳೋನಲ್ಲ ಅಂತ. ಸೊ ತತ್ವ ಸಿದ್ಧಾಂತಕ್ಕೆ, ಯಾಕಂತೇಳಿದ್ರೆ ನಮಗೆ ಅಷ್ಟೆಲ್ಲ ನಾವು ರಾತ್ರಿ ಹಗಲು ದುಡಿದು ಸಂಘಟನೆ ಮಾಡಿ ಈಗ ಅದರಲ್ಲಿ ಆ ತತ್ವ ಸಿದ್ಧಾಂತದಲ್ಲಿ ಕಾಂಪ್ರಮೈಸ್ ಆಗುವಂಥ ವ್ಯವಸ್ಥೆ ನಮ್ಮಲ್ಲಿಲ್ಲ. ಸೊ ನಮಗೆ ಅದು ಮಾಡಲಿಕ್ಕೆ ಆಗದಿದ್ದರೆ ತುಳುವಿನಲ್ಲಿ ಗಾದೆ ಉಂಟು, ದೇವ್ರ ನಂಚಿ ಪೋಯ್ ನಡೆ ದೇವ್ರನು ಅಂತ. ಅದು ವ್ಯವಸ್ಥೆ ನನಗೆ ಆಗಲಿಲ್ಲ. ನಾಗರಾಜ್ ಶೆಟ್ಟಿ, ನಿಮ್ಮಲ್ಲಿ ಇನ್ನಷ್ಟು ಮಾತಾಡ್ತೇನೆ. ಅದಕ್ಕಿಂತ ಮೊದಲು ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ಬೇಕು. ತಿರುಗುಬಾಣ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ತಾ ಇದ್ದೀನಿ. ಬ್ರೇಕ್ನ ನಂತರ ನಾಗರಾಜ್ ಶೆಟ್ಟರ ಜೊತೆಗೆ ಇನ್ನಷ್ಟು ಮಾತಾಡೋದಕ್ಕಿದೆ. ಈಗೊಂದು ಬ್ರೇಕ್.